ಲಾಕ್ಡೌನ್ ಸಂದರ್ಭ ಪಿದೈ ಊರುಡ್ದು ಈ ಪರಿಸರಕ್ಕೆ ಬೇಲೆಗೆ ಬತ್ತದು ಲಾಕ್ಡೌನ್ ಸಂದರ್ಭ ಪಿರಪೋಯರೆ ಆ ಒಂದು ತಿಕ್ಕಲ್ ದಿನಕ್ಲೇನು ರಾಜ್ಯದ ಉಲೈದ ವಲಸೆ ಕಾರ್ಮಿಕರೇನು ಪಿರ ಊರುಗೂ ಕಡಪಡ್ದು ಕೊರಿಯರೆ ಕೇಂದ್ರ ಸರ್ಕಾರದ ಸೂಚನೆ ಪ್ರಕಾರ ರಾಜ್ಯ ಸರ್ಕಾರ ಅವಕಾಶ ಮಲ್ತು ಕೊಡ್ತುಂಡು ಈ ಅವಕಾಶನು ಉಪಯೋಗ ಮಲ್ತೊಂದು ಜಿಲ್ಲಾಡಳಿತದ ಮಾರ್ಗದರ್ಶನ ಉಳ್ಳಾಲ ನಗರಸಭೆದ ಮುತಾಲಿಕೆಡು ಸುಮಾರು 150 ವಲಸೆ ಕಾರ್ಮಿಕರೇನು ಗುರುವಾರ ಬೈಯಾಗ ಊರುಗೂ ಕಡಪಡ್ದು ಕೊರ್ಪುನ ವ್ಯವಸ್ಥೆ ಮಲ್ತದೇರು मुलांची कशी आहे वर गोपना ಇಲ್ಲಿಂದ ಸೇಫ್ ಆಗಿ ಮುಗಿಸ್ತಿದ್ದೇವಲ್ಲ ಅದಕ್ಕೆ ಅಲ್ಲಿ ಫೋನ್ ಮಾಡಿ ಏನಾದ್ರು ಮಾಡಿ ಹೋಗೋಣ ಡ್ರೈವರ್ ಅದು ಮತ್ತೆ ನಾವು ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾರೆ. ನೀವು ಅಲ್ಲಿಂದ ನಿಮ್ಮ ನಿಮ್ಮ ಸ್ಥಳಗಳಿಗೆ ಹೋಗಿ ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲ ರಾಜ್ಯದ ಉಲೈದ ಅವೆಟ್ಲ ಹೆಚ್ಚಾದು ಉತ್ತರ ಕರ್ನಾಟಕ ಭಾಗದ ವಲಸೆ ಕಾರ್ಮಿಕರಿಗೆ ಅಕಲು ಊರುಗೂ ಪಿದಡ್ನ ಸಂದರ್ಭ ಬಿಜೆಪಿ ಕ್ಷೇತ್ರ ಸಮಿತಿದ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಅಕ್ಲೆಗೆ ಒಣಸು ತಿಂಡಿ ತೆಣಸನ್ನು ಒದಗಾವುದು ಅಕ್ಲೇನು ಕಡಪಡ್ದು ಕೊರಿಯರು ಒಳಗೆ ಹೋದ್ರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ರನ್ನ ಮಾರ್ಗದರ್ಶನ ಜಿಲ್ಲಾಡಳಿತದ ಮೂಲಕ ಊರುಗೂ ಪಿದಡ್ನ ಕಾರ್ಮಿಕರಿಗೆ ಬೋಡಿತಿನ ಒಣಸ್ತ ವ್ಯವಸ್ಥೆ ಮಲ್ತದ ಪಂಡದು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಈ ಪೊರ್ತು ತೆರಿಪಾಯರು ಈ ಸಂದಿಗ್ಧ ಪರಿಸ್ಥಿತಿ ನಮ್ಮ ಊರು ಅವೇತೋ ಉತ್ತರ ಕರ್ನಾಟಕದ ಕಟ್ಟಡ ಕಾರ್ಮಿಕರ ಮೂಲ ತನ್ನ ಜೀವನ ಎತ್ತೋದಂತ ಪೊರ್ತುಡು ಭಾರಿ ಸಂತೋಷ ಇತ್ತು ಅಡ ಏನೇ ನಮ್ಮ ಊರಿಗೆ ಇಡೀ ಜಗತ್ತಿಗೆ ಬೈದಂಥ ಮಹಾಮಾರಿ ರೋಗ ಕೋವಿಡ್-19 ಬಂಪಿನ ಒಂದು ವೈರಸ್ ಹತ್ರ ಈ ಜಗತ್ತಿನ ತಲ್ಲಣ ಮಾಡ್ದೆ ಹಿಡಿದ ಬೊಕ್ಕ ಕರಿನ ಮಾರ್ಚ್ 22 ತಾರೀಕು ಹಿಡಿದ ಬೊಕ್ಕ ಲಾಕ್ಡೌನು ಆಯ್ನ ಸಂದರ್ಭ ಅಕಲು ಮಾತೆಲ್ಲ ಕೆಲಸ ಇದ್ದಂದೆ ಭಾರಿ ಒಂದು ಕಷ್ಟಡ್ ಇತ್ತನಲ್ಲ ನಮ್ಮ ಬಿ ಜೆ ಪಿದ ಕಡೆ ಹಿಡ್ದು ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಸೋಮೇಶ್ವರದ ವತಿ ಹಿಡ್ದು ಅಕ್ಲೆಗೆ ಅನ್ನಾಹಾರನ ಕೊರಪುನ ಅಂಚಿನ ಅನ್ನದಾನದ ಸೇವೆಯನ್ನು ಮಲ್ತಿದ್ದಾನೆ ತೊಟ್ಟಿಗೆ ಕುಡಂಜಿ ಸಂಘಟನೆ ನಮ್ಮ ತೊಕ್ಕೋಟದ ಪರಿವಾರದ ಶ್ರೀ ಸಾಯಿ ಪರಿವಾರ ಭವನ ಸಂಘಟನೆಲ್ಲ ಮಸ್ತ್ ಅನ್ನದಾಸೋಹದ ಕೊರಪುನ ಮೂಲಕವಾದ ಎಡ್ಡೆ ಕೆಲಸ ಮಲ್ತಿದ್ದಲ್ಲಿ ಅವು ಇನಿ ಮುಟ್ಟಾಗಲೇ ಭಾರಿ ಸಂತೋಷ ಆಯ್ತು ದಯಪಂಡಕ್ಲೆ ಇನಿ ಊರಿಗೂ ಬಿದ್ದಾಡ್ರೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪರು ಆ ಒಂದು ವ್ಯವಸ್ಥೆಯನ್ನು ಭಾರಿ ಎಡ್ಡ ರೀತಿಯಲ್ಲಿ ಮಲ್ತೀರು ಅದಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರೆಲ್ಲ ಭಾರಿ ಸಹಕಾರ ಕೊಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರ ನೆಂಚಿನ ನಳಿನ್ ಕುಮಾರ್ ಕಟೀಲ್ನೆಲ್ಲ ಭಾರಿ ಶ್ರಮ ವಹಿಸಿದ್ದು ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯ ಮೂಲಕವಾದ ಆ ಒಂದು ಎಡ್ಡ ವ್ಯವಸ್ಥೆಯನ್ನು ಮಲ್ತಿದ್ದು ಉತ್ತರ ಕರ್ನಾಟಕ ಬೋಪುನಂಚಿನ ಮಾತಾ ಕಟ್ಟಡ ಕಾರ್ಮಿಕರಿಗೆ ಒಂದು ಎಡ್ಡ ವ್ಯವಸ್ಥೆಯನ್ನು ಉಳ್ಳಾಳದ ನಗರಸಭೆದ ಆಯುಕ್ತರಾಯನಂಚಿನ ರಾಯಪ್ಪರ್ನ ಮೂಲಕವಾದ ಎಡ್ಡ ಕೆಲಸ ನಿನ್ನ ಮಾಡ್ತದೆ ನೀನು ಬೈಯಾಗ ಪಿದಾಡ್ ನಂಚಿನ ಪೊರ್ತುಡು ಅಕ್ಲಿಗೆ ಒಂದು ವನಸನ ಕೊರ್ಪುನ ವ್ಯವಸ್ಥೆಯನ್ನು ನಮ್ಮ ಪಕ್ಷದ ಒತ್ತಿಡ್ದು ಮಲ್ತದ ಇನಿ ಅಕಲ ವನಸ್ದೆತ್ತು ಒಂದು ನೀಡಿದೆತ್ತು ಅನ್ನೋ ಭಾರಿ ಸಂತೋಷ ಅಕಲೊಂಜಿ ಇನಿ ಅಕಲ ಊರಿಗೆ ಬಿದ್ದಾಡ್ನಾಗ ಎಂಕ್ಲಿಗೆಲ್ಲ ಭಾರಿ
ಮನಸ್ಸಿಗೆ ಬೇಜಾರನಲ್ಲ ಒಂಜಿ ರೀತಿ ಸಂತೋಷ ಅವನು ದೇಪಣ್ಣ ಅಕ್ಕಲು ಊರಿಗೆ ಪೋನ ಅಕ್ಕಲ ಮೋನಿಡಿತ್ತಿನ ಆ ತಿಳಿಕೆ ಬಾರಿ ಎಂಕ್ಲಿಗೆಲ್ಲ ಉಡಲ್ ತಿಂದಿದ್ದು ಬರ್ತದೆ ಅಕ್ಕಲ್ನ ಊರಿಗೆ ಹೋದ ಅಕ್ಕಲು ಎಡ್ಡ ರೀತಿಯ ಜೀವನ ಮನ್ಪಡ ನೀ ಕೊಡ್ತದೆ ಎಂಕಲ್ ಅಕ್ಕಲಿಗೆ ಎಡ್ಡೆ ಸಂದೇಶನ ಕೊರಿಯ ದೇವರಿಡೀ ಈ ಜಗತ್ತಿಗೆ ಬಂದ ಮಹಾಮಾರಿ ರೋಗನ ದೂರ ಮಲ್ತದ್ದು ನನ್ನ ದುಮ್ಮುಗು ಪಿರ ಎಂಚ ದುಮ್ಮು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಅವಡು ನಮ್ಮ ರಾಜ್ಯ ಅವಡು ಎಡ್ಡ ರೀತಿದೆ ಇತ್ತಿನ ಅಂಚನೆ ಪುನರಪಿ ಅವು ಸ್ಥಾಪನೆ ಅವಡು ಪನ್ನೊಂದು ಈ ಪೊರ್ತುಡು ಅಕ್ಲಿನ ಮಾತ್ರೆಗಳು ಎಡ್ಡೆ ಪುನಃ ತಿರುಪಾದ ಅಕ್ಲಿಗೆ ಸಾಮಾಜಿಕ ಅಂತರದ ಬಗ್ಗೆ ತಿರುಪಾದ ಕೊಡ್ದು ಅಕ್ಕಳು ಒವೇ ರೀತಿದ ಪ್ರಯಾಣ ಮಲ್ಪನಾಗ ಪಾನ್ ಬೀಡ ಅವಾರ್ಡು ಅದನಂಡ ಬಚ್ಚಿರ ಬಜ್ಜೆ ಅವಾರ್ಡು ಅಂಚಿನ ಒವೇ ಅದನಂಡ ತಂಬಾಕು ಸೇವನೆ ಅವಾರ್ಡು ಮಲ್ಪೊಡ್ಚಿ ಬಂಡದ ಅಕ್ಲಿಗೆ ಎಡ್ಡೆ ವಿಚಾರ ತಿರುಪಾದು ಅಕ್ಲಿಗೆ ಸಾಮಾಜಿಕ ಅಂತರದ ಬಗ್ಗೆ ತಿರುಪಾದು ಪ್ರತಿಯೊರ್ಲ ಮಾಸ್ಕ್ ಪಾಡು ಪಂಡದ ಅಕ್ಲಿಗೆ ತಿರುಪಾದು ಕೊಡ್ದು ಅಕ್ಲಿನ ಎಡ್ಡೆ ರೀತಿಡು ಸಮಾಜ ಅಕಲ್ನ ಊರು ಕಡಪುಂಡಂಚಿನ ವ್ಯವಸ್ಥೆ ನಿಂತ ಮಲ್ತ ಎಂಕ್ಲು ಬಾರಿ ಸಂತೋಷ ಆಪನ ಅಕಲ್ನ ಪ್ರಯಾಣ ಸುಖಕರ ಆವಡು ನೀ ಪುಡ್ತದೆ ಎಂಕ್ಲು ಮಾತೆರ್ಲ ಆಶಿಸವನಿಲ್ಲ. ಪ್ರವೀಣೇಶ್ ಕುಂಪಲ, ಪುರುಷೋತ್ತಮ ಕಲ್ಲಾಪು, ದೀಕ್ಷಿತ್, ಸಚಿನ್ ಕಾಪಿಕಾಡ್ ಎಂಜತಿ ಪ್ರಮುಖರು ಇಬ್ಬರು ಒಟ್ಟಿಗೆ ಇತ್ತೇರು.